ಇವತ್ತು ಜಿಲ್ಲೆಯಲ್ಲಿ ಮತ್ತು ನಮ್ಮ ತಾಲೂಕು ಸಂಬಂಧಪಟ್ಟಂಥ ಸರ್ಕಾರಿ ಕಚೇರಿಗಳಲ್ಲಿ ವ್ಯಾಪಕ ಭ್ರಷ್ಟಾಚಾರ ತಾಂಡವಾಡುತ್ತನ್ನು ನೋಡ್ತಾ ಇದ್ದೇವೆ. ಈ ಹಿಂದೆ ಈ ಪ್ಲಾಟಿಂಗ್ ಸಮಸ್ಯೆ ಇತ್ತು. ಹಿಂದೆ ರೈತರ ತಮ್ಮ ಭೂಮಿಯನ್ನು ಪ್ಲಾಟಿಂಗ್ ಮಾಡಬೇಕಿದ್ರೆ ಅರ್ಜಿ ಕೊಟ್ಟು 10 ವರ್ಷದವರೆಗೆ ಪ್ಲಾಟಿಂಗ್ ಆಗ್ತಿರಲಿಲ್ಲ. ಕಂದಾಯ ಇಲಾಖೆಯವರು ಹಲವಾರು ದಾಖಲೆಗಳನ್ನು ಕೇಳುವಂಥದ್ದು. ನಿಜವಾಗಿ ಪ್ಲಾಟಿಂಗ್ ಮಾಡೋ ಸಂದರ್ಭದಲ್ಲಿ ಎಲ್ಲ ದಾಖಲೆಗಳು ಕಂದಾಯ ಇಲಾಖೆ ಕಚೇರಿಯಲ್ಲಿ ಇರ್ತದೆ, ತಾಲೂಕು ಕಚೇರಿಯಲ್ಲಿ ಇರ್ತದೆ. ಆದರೆ ಜನರೇ ಆ ಒಂದು ದಾಖಲೆಯನ್ನು ಸಂಗ್ರಹಿಸಿ ಕೊಡುವಂಥದ್ದು, ಸಂಗ್ರಹಿಸಿ ಕೊಟ್ಟರು ಎಲ್ಲ ದಾಖಲೆಗಳನ್ನು ಕೊಟ್ಟರೂ ಕೂಡ ಭ್ರಷ್ಟಾಚಾರ ಮಾಡುವ ದುರ್ದೈಶ ಇಟ್ಟುಕೊಂಡು ಅದನ್ನು ವಿಳಂಬಿಸುವಂಥ ಕೆಲಸ ಕಾರ್ಯ ಆಗ್ತಾಯಿತ್ತು. ಸರಿಯಾದ ಸಮಯದಲ್ಲಿ ಪ್ಲಾಟಿಂಗ್ ಆಗುವಂಥ ವಿಚಾರ ಆಗ್ತಿರಲಿಲ್ಲ. ಇದರಿಂದಾಗಿ ರಾಜ್ಯಾದ್ಯಂತ ಎಲ್ಲರಿಗೂ ಸಮಸ್ಯೆ ಆಗ್ತಿತ್ತು. ರೈತರಿಗೆ ಪ್ಲಾಟಿಂಗ್ ಮಾಡಿದರೆ ಅವರಿಗೆ ಕನ್ವರ್ಷನ್ ಆಗೋದಿಲ್ಲ. ಅದು ಯಾವುದೇ ಅವರ ಟ್ರಾನ್ಸಿಷನ್ ಮಾಡಬೇಕಿದ್ರೂ ಕೂಡ, ಅವರಿಗೆ ಮಾರಾಟ ಮಾಡಬೇಕಿದ್ರೂ ಕೂಡ ತೊಂದರೆ ಆಗ್ತುವಂಥ ಒಂದು ಕೆಲಸ ಕಾರ್ಯಗಳಾಗ್ತಿತ್ತು. ಇದನ್ನು ಮನಗಂಡಂಥ ನಮ್ಮ ರಾಜ್ಯ ಸರ್ಕಾರ ಹಲವಾರು ರಿಫಾರ್ಮ್ಸ್ ಅಂದರು. ಅಂದರೆ ತುಂಬ ಬದಲಾವಣೆಗಳನ್ನು ಕಂದಾಯ ಇಲಾಖೆಯಲ್ಲಿ ತಂದರು. ನಮ್ಮ ಕೃಷ್ಣ ಬೈರೇಗೌಡರು ಕಂದಾಯ ಸಚಿವರಾಗಿದ್ದುಕೊಂಡು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳ ಸಹಕಾರದೊಂದಿಗೆ, ಸಿದ್ದರಾಮಯ್ಯವರ ಸಹಕಾರದೊಂದಿಗೆ ಹಲವಾರು ಬದಲಾವಣೆಗಳನ್ನು ತಂದಿದ್ದಾರೆ. ಅದರೊಟ್ಟಿಗೆ ಈ ಪ್ಲಾಟಿಂಗ್ ಸಮಸ್ಯೆಯನ್ನು ನಿವಾರಣೆ ಮಾಡಲಿಕ್ಕೆ ಬೇಕಾಗಿ ಆ ಸಮಸ್ಯೆಯಿಂದ ಜನರನ್ನು ಅಂದರೆ ಸಮಸ್ಯೆ ಪರಿಹಾರ ಹುಡುಕುವ ಒಂದು ಸದುದ್ದೇಶದಿಂದ ಸರ್ಕಾರ ಒಂದು ಆದೇಶ, ಪ್ಲಾಟಿಂಗನ್ನು ಸರಳೀಕರಣ ಮಾಡುವಂಥ ಒಂದು ಆದೇಶವನ್ನು ಮಾಡಿತ್ತು ಸರ್ಕಾರ. ನನಗೆ ಕೊಟ್ಟಿದ್ದೇನೆ ಆಯಿತಾ. ಸರ್ಕಾರ ಒಂದು ಆದೇಶ ಮಾಡಿದೆ. ಆ ಆದೇಶ ಮಾಡಿ ಇವತ್ತು ಸರಳೀಕರಣ ಆದಷ್ಟು ಸರಳವಾಗಿ ಇವತ್ತು ಜನರಿಗೆ ಪ್ಲಾಟಿಂಗ್ ಮಾಡುವಂಥ ವಿಚಾರದಲ್ಲಿ ಇವತ್ತು ಈ ಆದೇಶವನ್ನು ಮಾಡಿ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲಿ ಈ ಪ್ಲಾಟಿಂಗನ್ನು ಪೋಡಿ ದುರಸ್ತಿ ಅಭಿಯಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿತು. ಈ ಅಭಿಯಾನ ಕಾರ್ಯಕ್ರಮಕ್ಕೆ ಅವತ್ತು ಈ ಪೋಡಿ ದುರಸ್ತಿ ಅಂದರೆ ಈ ಪ್ಲಾಟಿಂಗ್ ಮಾಡುವ ಅಭಿಯಾನ ಕಾರ್ಯಕ್ರಮಕ್ಕೆ ಸಾಕಷ್ಟು ಸರ್ವೇರ್ಗಳನ್ನು ಇಲ್ಲಿ ಪ್ರೊವೈಡ್ ಮಾಡಿ ಎಲ್ಲ ಜಿಲ್ಲೆಗಳಿಗೆ ಇವತ್ತು ಆ ಅಭಿಯಾನದ ಮೂಲಕ ಜನರಿಗೆ ಆದಷ್ಟು ಶೀಘ್ರದಲ್ಲಿ ಪ್ಲಾಟಿಂಗ್ ಆಗುವಂಥ ವಿಚಾರವನ್ನು ಸರ್ಕಾರ ಒಂದು ಉದ್ದೇಶ ಇಟ್ಟುಕೊಂಡು ಮಾಡಿತ್ತು. 2025 ಮೇ ತಿಂಗಳಲ್ಲಿ, ಅಂದರೆ 25 ಮೇ ತಿಂಗಳು ಕಾಣಬೇಕು, ಹೌದು ಮೇ ತಿಂಗಳಲ್ಲಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಇಲ್ಲಿ ಜಿಲ್ಲೆಗೆ ಪ್ರಜಾಸೌಧ ಜಿಲ್ಲಾಧಿಕಾರಿಗಳ ಕಚೇರಿ ಉದ್ಘಾಟನೆ ಮಾಡಲಿಕ್ಕೆ ಬರುವಂಥ ಕಾರ್ಯಕ್ರಮ, ಅದು ಪ್ರಗತಿ ಪರಿಶೀಲನೆ ಮಾಡುವಂಥ ಸಂದರ್ಭ ಇರ್ಬೋದು ಅಂತೇಳಿ ಮನಗಂಡಂಥ ಈ ಇಲಾಖೆಯವರು, ಅಂದರೆ ADLR ಕಚೇರಿಯವರು, ತಾಲೂಕು ಕಚೇರಿಯಿಂದಾಗಿ ಎಲ್ಲ ಬಂದಂಥ ಹೆಚ್ಚಿನ ಒಂದು 8,000, ಅಂದರೆ ಅಂಕಿಅಂಶ ಪ್ರಕಾರ 8,000ದಷ್ಟು ಪ್ಲಾಟಿಂಗನ್ನು ಇವತ್ತು ಎಲ್ಲ ಭೂಮಾಪಕರು, ಇವಾಗ 9 ತಾಲೂಕಿದೆ ನಮ್ಮ ಜಿಲ್ಲೆಯಲ್ಲಿ, 9 ತಾಲೂಕಿದೆ, 9 ತಾಲೂಕಿನ ಎಲ್ಲ ಮಾಪಕರು ಇವತ್ತು ಸ್ಥಳ ಪರಿಶೀಲನೆ ಮಾಡಿ, ಸರ್ವೆ ನಕ್ಷೆ ಮಾಡಿ, ಇವತ್ತು ಆ ಕಡತವನ್ನು ತಯಾರು ಮಾಡಿ ತಾಲೂಕು ಕಚೇರಿ ADLR ಮೂಲಕ ಇವತ್ತು DDLR ಕಚೇರಿಗೆ ಸಲ್ಲಿಸುವಂಥ ಕೆಲಸ ಆಗಿತ್ತು. ಯಾವಾಗ ಈ ಅಭಿಯಾನ ಪ್ರಾರಂಭ ಆದ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಇಲ್ಲಿ ಪರಿಶೀಲನೆ ಮಾಡಿದಾಗ ಪ್ರೋಗ್ರೆಸ್ ತೋರಿಸಬೇಕಲ್ಲ, ಅದಕ್ಕಾಗಿ ಅವರು ಆದಷ್ಟು ಫಾಸ್ಟಾಗಿ ಮಾಡಿದರು. ಇಲ್ಲಿ ನಿಮಗೆ ನಾನು ಅಂಕಿಅಂಶ ಅಲ್ಲಿ ಕೊಟ್ಟಿದ್ದೇನೆ ನಿಮಗೆ. ಆ ಬಳಿಕ ಆ ಸಂದರ್ಭದಲ್ಲಿ 8,727 ಪ್ಲಾಟಿಂಗ್ ಕಡತಗಳು DDLR ಕಚೇರಿಯಲ್ಲಿತ್ತು. ಅದರಲ್ಲಿ 5,855 ಪ್ಲಾಟಿಂಗ್ ಆಗಿತ್ತು. ಆ CM ಬರುವ ಸಂದರ್ಭದಲ್ಲಿ ಪ್ರಗತಿ ಪರಿಶೀಲನೆ ಮಾಡುವ ಸಂದರ್ಭ ಇಲ್ಲ ಇದ್ದರೆ ಅವರಿಗೆ ಪ್ರೋಗ್ರೆಸ್ ತೋರಿಸಬೇಕು ದೃಷ್ಟಿಯಿಂದ 5,855 ಅರ್ಜಿ, ಅಂದರೆ ಎಲ್ಲ ತಾಲೂಕುವಾರು ವಿವರವನ್ನು ನಾನು ಕೊಟ್ಟಿದ್ದೇನೆ. ವಿಲೇವರಿಯಾಗಿ ಪಹಣಿ ದಾಖಲೆ ಆಗಿತ್ತು. ಆ ಬಳಿಕ ಮುಖ್ಯಮಂತ್ರಿ ಹೋದ ಬಳಿಕ ಎಲ್ಲ ಪೆಂಡಿಂಗ್. ಇಲ್ಲಿ DDLR ಕಚೇರಿಯಲ್ಲಿ ಮಂಗಳೂರಲ್ಲಿ 4,373 ಕಡತ ಇದ್ದದನ್ನು ಖಾಲಿ 880 ಕಡತ ಮಾತ್ರ ವಿಲೇವಾರಿ ಆಯಿತು. ಅಭಿಯಾನ ಅಂದರೆ ಹೇಗೆ? ಅದೇ ಸ್ಪೀಡಲ್ಲಿ ಆಗಬೇಕಲ್ಲ. ಇವತ್ತು ಏನಂತ ಹೇಳಿದರೆ ಮುಖ್ಯಮಂತ್ರಿ ಬರ್ತಾರ ಅಂತೇಳೋ ಮಾತ್ರ ಒಂದು ಅವರೆಲ್ಲಾದರೂ ಪರಿಶೀಲನೆ ಮಾಡುವಾಗ ಕಮ್ಮಿ ಕಾಣಬಾರ್ದು, ಜಾಸ್ತಿ ನಮ್ಮ ಪ್ರೋಗ್ರೆಸ್ ಕಾಣಬೇಕು ದೃಷ್ಟಿಯಲ್ಲಿ ಮಾಡಿದ್ದಾರೆ. ಮುಖ್ಯಮಂತ್ರಿ ಬಂದು ಹೋದ ಬಳಿಕ ಇವರು ಎಲ್ಲ ಕಡತಗಳಲ್ಲಿ ದುಡ್ಡು ಗೆಲ್ಲುವಂಥದ್ದು, ದುಡ್ಡು ಕೊಟ್ಟವ್ರದ್ದು ಮಾತ್ರ ಮಾಡುವಂಥದ್ದು. ಇವತ್ತು ಈ ಪ್ರೋಸೆಸ್ಸಲ್ಲಿ ದುಡ್ಡು ಕೊಡಲಿಕ್ಕಿಲ್ಲ.
ಅಲ್ಲಿ ಏನು ಮಾಡೋದು, ಅವರು ಸಹಿ ಹಾಕುವಂಥದ್ದು, ಪಾನಿ ದಾಖಲೆಗೆ ಆದೇಶ ಮಾಡುವಂಥ ಅಷ್ಟೇ ಡಿ ಡಿ ಎಲ್ ಆರ್ನ ಕೆಲಸ. ಶ್ರೀಮತಿ ಪ್ರಸಾದಿನಿ ಅಂತ ಹೇಳುವಂಥ ಡಿ ಡಿ ಎಲ್, ಮೊದಲೊಂದು ಡಿ ಡಿ ಎಲ್ ಆರ್ನ ಮೇಲೆ ಕಂಪ್ಲೇಂಟ್ ಇತ್ತು, ಅವರನ್ನು ತೆಗೆದ್ರು, ಇವರನ್ನು ತಂದರು. ಇವರು ಏನು ಮಾಡಿದೆ ಅಂತಂದರೆ ಎಲ್ಲ ಫೈಲನ್ನು ಪೆಂಡಿಂಗ್ ಇತ್ತು, ಅವರ ಹಣ ಕೇಳುವಂಥದ್ದು. ಇದೆಲ್ಲ ನಮ್ಮ ರೈತರಿಗೆ ಏನು ಸರ್ಕಾರ ಏನು ಉದ್ದೇಶ ಇಟ್ಟುಕೊಂಡು ಈ ಅಭಿಯಾನ ಮಾಡಿದೆ, ಇವತ್ತು ಸರಳೀಕರಣ ಮಾಡಿದೆ. ಈ ಸರಳೀಕರಣ ಆದ ಜನರಿಗೆ, ರೈತರಿಗೆ ಸಹಾಯ ಆಗಬೇಕು ಅಂತ ಏನು ಸರ್ಕಾರ ಕಾರ್ಯಕ್ರಮ ರೂಪಿಸಿದೆ, ಅದಕ್ಕೆ ವಿರುದ್ಧವಾಗಿ ಇವರ ಕಾರ್ಯಕ್ರಮ. ಇವತ್ತು ಇದನ್ನು ನಾನು ಮಾಹಿತಿ ಹಾಕಿ ನನಗೆ ಹಲವಾರು ತಾಲೂಕುಗಳಿಂದ ಬೇರೆ ಬೇರೆ ಜನ ನಮ್ಮ ಪ್ಲಾಟಿಂಗ್ ಅರ್ಜಿಗಳು ಪೆಂಡಿಂಗ್ ಆಗಿದೆ, ಡಿ ಟಿ ಎಲ್ ಕಚೇರಿ ಪೆಂಡಿಂಗ್ ಆಗಿದೆ. ಮತ್ತು ನಾನು ವಿಚಾರಿಸಿದಾಗ ಅಲ್ಲಿ ಏನು ಮಾಡ್ತಾರೆ ಅಂದರೆ ಬ್ರೋಕರ್ ಮೂಲಕ ಮತ್ತು ಹಣ ತೆಗೆದುಕೊಂಡು ವಿಲೇವಾರಿ ಮಾಡುವಂಥ, ಹಣ ಕೊಟ್ಟದ್ದು ಮತ್ತು ವಿಲೇವಾರಿ ಮಾಡುವಂಥ ವಿಚಾರ ಡಿ ಟಿ ಎಲ್ ಅವರು ಪ್ರಸಾದಿನಿ ಮೇಡಮ್ ಮಾಡ್ತಾಯಿದ್ರು. ಅದರ ಬಗ್ಗೆ ನಾನು ಮಾಹಿತಿ ಹಾಕಲು ಪಡ್ಕೊಂಡು ನೋಡುವಾಗ ಎಲ್ಲ ವಿಚಾರ ದಾಖಲೆ ಸಿಕ್ಕಿತ್ತು ನನಗೆ. ಇದರ ಆಧಾರದಲ್ಲಿ ನಾನು ಲೋಕಾಯುಕ್ತಕ್ಕೆ ಕಂಪ್ಲೇಂಟ್ ಕೊಟ್ಟಿದ್ದೇನೆ. ನಿಮಗೆ ಲೋಕಾಯುಕ್ತದ ಕಂಪ್ಲೇಂಟ್ನ ಕಾಪಿ ನಿಮ್ಮ ಹತ್ರ ಇರ್ಬೋದು, ಉಂಟಲ್ಲ ಕಂಪ್ಲೇಂಟ್ ಕೊಟ್ಟಿದ್ದೇನೆ. ಮತ್ತು ಅದು ಯಾವುದು ಮಾರ್ಚ್ ತಿಂಗಳಲ್ಲಿ ಕಂಪ್ಲೇಂಟ್ ಕೊಟ್ಟೆ, ಅದು ರಿಜಿಸ್ಟರ್ ಆಯಿತು, ನನ್ನ ಅರ್ಜಿ ರಿಜಿಸ್ಟರ್ ತನಿಖೆ ಅಂತ ಹೇಳಿದೆ. ಇದು ಜಿಲ್ಲೆಯಲ್ಲಿ ನಮ್ಮ ಸರ್ಕಾರದ ಯಾವುದೇ ಯೋಜನೆ ಜನಪರವಾಗಿ ಮಾಡಿದರೆ ಕೂಡ ಅಧಿಕಾರಿಗಳು, ಭ್ರಷ್ಟ ಅಧಿಕಾರಿಗಳು ಯಾವ ಥರ ಅದನ್ನು ಆ ಕೆಲಸವನ್ನು ಮಾಡದೆ ಜನರಿಗೆ ತೊಂದರೆ ಕೊಡುವಂಥ ವಿಚಾರವನ್ನು ಇವತ್ತು ಮಾಡುವಂಥದ್ದು ಇದು ಸರಿಯಲ್ಲ. ಇದನ್ನು ನಾವು ತಡೆಯಲೇಬೇಕು. ಯಾಕಂತ ಹೇಳಿದ್ರೆ ಇವತ್ತು ಹಲವಾರು ಸಮಸ್ಯೆಗಳಿಂದ, ತುಂಬ ವರ್ಷಗಳಿಂದ ಪ್ಲಾಟಿಂಗ್ ಆಗದೆ ಸಮಸ್ಯೆಗಳಲ್ಲಿ ಒದ್ದಾಡ್ತಿದ್ದಂಥ ಜನರಿಗೆ ಸಹಾಯ ಮಾಡಲಿಕ್ಕೆ ಬೇಕಾಗಿ ಒಂದು ಆಂದೋಲನ ಮಾಡಿದಾಗ ಇವತ್ತು ಅವರೇ ಇದನ್ನು ಕುಂಠಿತಗೊಳಿಸುವಂಥ ಕೆಲಸ ಮಾಡ್ತಾ, ಭ್ರಷ್ಟಾಚಾರ ಮಾಡೋದು ಉದ್ದೇಶ ಮಾಡ್ತಾಯಿದ್ದ ಅಂತ ಇದನ್ನು ಸಹಿಸಲು ಸಾಧ್ಯ ಇಲ್ಲ ಅಂತ ದೃಷ್ಟಿಯಲ್ಲಿ ಇವತ್ತು ಏನು ಮಾಡಿದೆ ಅಂದರೆ ನಾನು ಲೋಕಾಯುಕ್ತಕ್ಕೆ ದೂರು ಕೊಟ್ಟಿದ್ದೇನೆ. ಲೋಕಾಯುಕ್ತ ಖಂಡಿತವಾಗಿ ಅವರ ಮೇಲೆ ಆ್ಯಕ್ಷನ್ ತಗೊಳ್ತಾಯಿದ್ರೆ ಇಲ್ಲ ದಾಖಲೆ ಸಮೇತ ನಾನು ಕೊಟ್ಟಿದ್ದೇನೆ. ಆ ಬಳಿಕ ಏನಾಯಿತು ಅಂತ ಹೇಳಿದರೆ ಪುತ್ತೂರು ಎಡೆಯರ ಕಚೇರಿಯಲ್ಲಿ ಇನ್ನೊಂದು ಬೇರೆ ರೀತಿಯಲ್ಲಿ ಆಗ್ತಾಯಿದೆ. ಇವತ್ತು 1 to 5 ಕಾರ್ಯಕ್ರಮ ಈ ನಿಮ್ಮ ಆದೇಶದ ಸ್ಪಷ್ಟವಾಗಿ ನೀವು ಓದಿದರೆ ಗೊತ್ತಾಗ್ತದೆ. ಆ ಸರ್ಕಾರದ ಆದೇಶದಲ್ಲಿ 1 to 5 ಮಾಡುವಂಥದ್ದು ತಹಸೀಲ್ದಾರ್. 1 to 5 ಅಂದರೆ ಎಲ್ಲ ದಾಖಲೆ ಪರಿಶೀಲನೆ ಮಾಡಿ ಎಲ್ಲ ಆದ ನಂತರ ಅದು ಅವರಿಗೆ ಕನ್ಫರ್ಮ್ ಆದರೆ ಅವರು ಯಾರಿಗೆ ಕಳಿಸ್ತಾರೆ, ಅವರು ಸರ್ವೆ ಡಿಪಾರ್ಟ್ಮೆಂಟಿಗೆ ಕಳಿಸ್ತಾರೆ. ಸರ್ವೆ ಅವರು ಏನು ಮಾಡ್ತಾರೆ, ನಮ್ಮ ಭೂಮಾಪಕರು ಅವರು ಸ್ಥಳ ಪರಿಶೀಲನೆ ಮಾಡಿ ಎಷ್ಟು ಅನುಭವ ಇದೆ. ಈಗ ನಿಮಗೆ ರೆಕಾರ್ಡಲ್ಲಿ ನಿಮಗೆ 2 ಎಕರೆ ಇದ್ದರೂ ಕೂಡ ಅಲ್ಲಿ ಅನುಭೋಗದಲ್ಲಿ 190 ಇದ್ದರೆ ನಿಮಗೆ 190 ಕೊಡೋದು. ಅಥವಾ ನಿಮಗೆ 2 ಎಕರೆ ನಿಮಗೆ ಮಂಜೂರು ಹಾಕಿದ್ದು ನಿಮಗೆ 2.5 ಇದ್ದರೂ ಕೂಡ ನಿಮಗೆ ಕೊಡೋದು 2 ಎಕರೆ. ಇದು ಏನು ಮಾಡಿದೆ ಅಂದರೆ ಅಲ್ಲಿ ಹೋಗಿ ಎಲ್ಲ ಸರ್ವೇರ್ಗಳು ಈ ಒಂದು ಕಡತವನ್ನು ಇಲ್ಲಿಗೆ ಸಲ್ಲಿಸಿದ್ದಾರೆ. ಈ ಪ್ರೋಸೆಸ್ ಹೇಗೆ ಅಂತ ಹೇಳಿದರೆ 1 to 5 ಮಾಡಿಕೊಡುವಂಥದ್ದು ಎಲ್ಲ ಆನ್ಲೈನಲ್ಲಿ ಮಾಡುವಂಥದ್ದು. ಅದು ತಹಸೀಲ್ದಾರಿಂದ ಸರ್ವೆ ಡಿಪಾರ್ಟ್ಮೆಂಟಿಗೆ ಹೋಗ್ತದೆ. ಅವರು ಸರ್ವೆ ಭೂಮಾಪಕರಿಗೆ ಕೊಡ್ತಾರೆ. ಭೂಮಾಪಕರು ಎಲ್ಲ ಅಳತೆ ಮಾಡಿ ಇವರಿಗೆ ಕಳಿಸ್ತಾರೆ. ಇಲ್ಲಿ ಸರ್ವೆ ಸೂಪರ್ವೈಸರ್ ಇದ್ದಾರೆ, ಅವರು ಸ್ಕೂಟಿನ ಮಾಡಿ ಆನಂತರ ADLR DDLR ಕಳಿಸುವಂಥದ್ದು. ಇಲ್ಲಿ ಏನು ಮಾಡ್ತಾರೆ, ಹೊಸ ಒಂದು ಆಟ ಶುರುವಾಗಿದೆ. ನಿಮಗೆ ಇವರು ಏನು ಮಾಡ್ತಾಯಿದ್ದಾರೆ ಅಂತ ಹಲವಾರು ಕಡತದಲ್ಲಿ ಐ ಸ್ಕೆಚ್ಚು ಅಂದರೆ ಅಂದಾಜು ನಕ್ಷೆ. ಅದು ಅರ್ಥ ಆಯ್ತು ನಿಮಗೆ? ಈ ಯಾವುದೇ ಗ್ರ್ಯಾಂಟ್ ಆಗೋದು ಸ್ಕೆಚ್ಚಿನ ಆಧಾರದ. ಯಾವುದೇ ಗ್ರ್ಯಾಂಟ್ ಆಗೋದು, ಇದು ಗ್ರ್ಯಾಂಟ್ ಆಗೋದು ಯಾವುದು, ಈಗ ಅಕ್ರಮ ಸಕ್ರಮ ಇರ್ಬೋದು, ಸೈಟ್ ಇರ್ಬೋದು, ಬೇರೆ ಬೇರೆ ಮತ್ತು ಭೂ ನ್ಯಾಯ ಮಂಡಳಿಯಿಂದ ಕೊಟ್ಟಂಥ ಭೂಮಿಗಳಿರ್ಬೋದು. ಅಲ್ಲಿ ಏನಾಗಿದೆ ಅಂದರೆ ಅವರು ಏನು ಮಾಡ್ತಾರೆ, ಸ್ಕೆಚಿಂಗ್ ಮಾಡೋದು ಅಂದಾಜು ನಕ್ಷೆ, ಮಂಜೂರಾತಿಗೆ ನಕ್ಷೆ ಕೊಡೋದು. ಈ ಅಂದಾಜು ನಕ್ಷೆಗೂ ಮತ್ತು ಪಕ್ಕಾ ನಕ್ಷೆ ವ್ಯತ್ಯಾಸ ಇದೆ. ಇವತ್ತು ಸ್ಕೆಚ್ ಆಧಾರದಲ್ಲಿ ಎಲ್ಲ ಮಂಜೂರಾಗಿದೆ. ಇವತ್ತು ಈ ಆರ್ಡ್ರಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ 10 ದಾಖಲೆಯನ್ನು ಕೇಳೋದ್ರ ಬಿಟ್ಟು 3 ದಾಖಲೆಯನ್ನು ಕೇಳಬೇಕು ಅಂತ ಮಾಡಿದೆ. ಯಾವುದು ನಾನು ಕೊಟ್ಟಿದ್ದೇನೆ, ಭೂ ಮಂಜೂರಾತಿ ಪ್ರಕರಣಗಳಲ್ಲಿ 3 ದಾಖಲೆ ಕೊಡಬೇಕು. ಯಾವುದು, ಭೂ ಮಂಜೂರು ನಡವಳಿ. ಭೂ ಮಂಜೂರು ನಡವಳಿ ನಿಮಗೆ ಹಕ್ಕುಪತ್ರ ಸಿಗ್ತಲ್ಲ, ಸಾಗುವಳಿ ಚೀಟಿ ಅಲ್ಲ, ಭೂ ಮಂಜೂರು ನಡವಳಿ ಅಂದರೆ ನಿಮಗೆ ತಾಲೂಕು ಆಫೀಸಲ್ಲಿ ಅಕ್ರಮ ಸಕ್ರಮದಲ್ಲಿ ನಡವಳಿ ಆಗ್ತದೆ, ತಹಸೀಲ್ದಾರ್ ನಡವಳಿ ಮಾಡ್ತಾನೆ ಅಲ್ಲ, ಜಡ್ಮೆಂಟ್ ಕಾಪಿ. ಗ್ರ್ಯಾಂಟಲ್ಲಿ ಒಂದು ರೆಸಲ್ಯೂಷನ್ ಕಾಪಿ ಅಕ್ರಮ ಸಕ್ರಮದ. ಆ ನಂತರ ಏನು ಮಾಡ್ತಾರೆ ಅಂದರೆ ಅಲ್ಲಿ ತಹಸೀಲ್ದಾರ್ ಒಂದು ಪ್ರೊಸೀಡಿಂಗ್ಸ್ ಮಾಡ್ತಾರೆ, ನಡವಳಿ ಅದರ ಒಂದು ಪ್ರತಿ, ಸಾಗುವಳಿ ಚೀಟಿ ಹಕ್ಕುಪತ್ರದಲ್ಲಿ ಇರ್ತದೆ, ಮತ್ತು ಚಾಲ್ತಿ ಪಹಣಿ. ಈ 3 ದಾಖಲೆಯನ್ನು ಕೇಳಿದ್ದು. ಮೊನ್ನೆ ಕೃಷ್ಣ ಬೈರೇಗೌಡರು ಒಂದು ಇಂಟರ್ವ್ಯೂಲಿ ಹೇಳಿದ್ದಾರೆ, ಇನ್ನು 2 ದಾಖಲೆ ಸಾಕು ಅಂತೇಳಿ, ಅದನ್ನು ಇನ್ನೂ ಸರಳೀಕರಣ ಮಾಡ್ತದೆ ಅಂತೇಳಿ.
ಇಲ್ಲಾಂದರೆ ಅಡಂಗಲ್ ಕೊಡಬೇಕು, ಅದು ಕೊಡಬೇಕು, ಇದು ಕೊಡಬೇಕು ಅಂದರೆ ತಾಲೂಕು ಆಫೀಸಿಂದ ಎ ಸಿ ಆಫೀಸಿಗೆ ಹೋಗೋದು, ಎ ಸಿ ಆಫೀಸ್ ತಾಲೂಕು ಆಫೀಸ್ ಬರೋದು, ತಾಲೂಕು ಆಫೀಸಿಂದ ವಾಪಸ್ ಹೇಗೆ ಸರ್ವೇರಿಗೆ ಬರೋದು, ಸರ್ವೇರಿಂದ ವಾಪಸ್ ತಾಲೂಕು ಸರ್ವೆ ವಿ ಎಗೆ ಬರೋದು, ಇದೇ ಆಚೆ ಮೇಲೆ ಕೆಳಗೆ ಮೇಲೆ ಕೆಳಗೆ 10-15 ವರ್ಷ ಪ್ಲಾಟಿಂಗ್ ಆಗದ ಫೈಲ್ ಕೂಡ ಇದೆ, ಈಗಲೂ ಇದೆ. ಇಲ್ಲಿ 3 ದಾಖಲೆ ಕೊಡಬೇಕು ಅಂತ ಸರ್ಕಾರ ಆದೇಶ ಮಾಡಿದೆ. ಇಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದರೆ, ಇಲ್ಲಿಗೆ ಬಂದಾಗ ಸರ್ವೇರು ನಕ್ಷೆ ಮಾಡಿ, ನಾನು ಇಲ್ಲೊಂದು ಹೇಳಿದ್ದೇನೆ, ಐ ಸ್ಕೆಚ್ಚಿಗೂ ಮತ್ತು ಸರ್ವೆ ಸ್ಕೆಚ್ಚಿಗೂ ವ್ಯತ್ಯಾಸ ಇದೆ. ಐ ಸ್ಕೆಚ್ಚು ಅಂದಾಜು ಸ್ಕೆಚ್ಚು, ಸರ್ವೆ ಸ್ಕೆಚ್ಚು ಪಕ್ಕಾ ಸ್ಕೆಚ್ಚು. ಇವರು ಸರ್ವೇರಲ್ಲಿ ಹೋಗಿ ಅಳತೆ ಮಾಡಿ ಇಲ್ಲಿ ಕಳಿಸಿದ ಮೇಲೆ ಇವರು ಬ್ರೋಕರ್ಗಳ ಮೂಲಕ ಓದೋದನ್ನೆಲ್ಲ ಕ್ಲಿಯರ್ ಮಾಡ್ತಾರೆ. ಬ್ರೋಕರ್ಗಳ ಮೂಲಕ ನೇರವಾಗಿ ಯಾರು ಅಲ್ಲಿ ಸಂಪರ್ಕ ಮಾಡೋದಂಥ ಕಡತದಲ್ಲಿ ದುಡ್ಡು ಮಾಡುವ ದುರ್ದೇಶದಿಂದ ಇವರೇನು ಮಾಡಿದೆ, ಐ ಸ್ಕೆಚ್ಚಿಗೂ ಮತ್ತು ಪಕ್ಕಾ ಸ್ಕೆಚ್ಚಿಗೂ ತಾಳೆ ಇಲ್ಲ ಅಂತೇಳಿ ತಾಸ್ದಾರಿ ಕಳಿಸುವಂಥದ್ದು. ಇಂಥ ತುಂಬ ಪೆಂಡಿಂಗ್ ಇದೆ. ಅದು ಯಾರು ಮಾಡ್ತಾರೋ ಅಂಥದ್ದು ಅಲ್ಲಿ ಸೂಪರ್ವೈಸರ್ ಪ್ರಕಾಶ್ ಅಂತ ಇದ್ದಾನೆ, ಅಲ್ಲಿ ಸರ್ವೆ ಸೂಪರ್ವೈಸರ್ ಪ್ರಕಾಶ್ ಇದ್ದಾನೆ. ADLರು ಕೂಡ ಇವರಿಬ್ಬರು ಸೇರಿಕೊಂಡು ಮಾಡುವಂಥ ಆಟಗಳಲ್ಲಿ ADL ಶ್ರೀನಿವಾಸ ಮೂರ್ತಿ ಎಲ್ಲ ಘಟನೆಯಿಂದ ಬಂದವರು ನೋಡಿ. ಇವರು ಘಟನೆಯಿಂದ ಬರುವುದು ಯಾಕೆ ಹೋಗ್ತಾರೆ ಇಲ್ಲಿಗೆ, ಇಲ್ಲಿ ಜಿಲ್ಲೆಗೆ ನಮ್ಮ ಜಿಲ್ಲೆಗೆ ಪೋಸ್ಟಿಂಗ್ ಮಾಡೋದು ಯಾಕೆ ಹೋಗ್ತದೆ, ದುಡ್ಡು ಮಾಡಲಿಕ್ಕೆ. ಇಬ್ಬರು ಘಟ್ಟದ ಅಧಿಕಾರಿಗಳು ಇಲ್ಲಿ ಬಂದು ಇಲ್ಲಿ ಆಟ ಆಡೋದು. ಈ ಬಗ್ಗೆ ಗೊತ್ತಾಗಿ ನಮ್ಮ ಶಾಸಕ ಅಶೋಕ್ ಕುಮಾರ್ ಹಲವಾರು ಸಲ ಅವರಿಗೆ ಎಚ್ಚರಿಕೆ ಕೊಟ್ಟರು, ಕರೆದು ವಾರ್ನಿಂಗ್ ಕೊಟ್ಟರು ಕೂಡ ಅವರ ಚಾಲಿ ಬಿಡ್ತಾ ಇಲ್ಲ. ಅದೇ ಚಾಲಿಯನ್ನು ಮುಂದುವರಿಸಿದ್ರೆ ಭಯನೇ ಇಲ್ಲ. ಈಗ ಏನಾಗಿದೆ ಗೊತ್ತಾ, ಕೇಳಿದ ಕೂಡಲೇ ಅವು ಆನ್ಲೈನ್ ಪೆಂಡಿಂಗ್ ಅಂತ ಹೇಳಿ ಸಬು ಬೇಳೋದು. ಕೇಳುವಾಗ ಆನ್ಲೈನ್ ಈ ಜನರಿಗೆ ಗೊತ್ತುಂಟು ಆನ್ಲೈನ್ ಎಲ್ಲಿದೆ, ಎಲ್ಲಿ ಫೈಲ್ ಕಟ್ತಾ ಇದೆ ಅಂತ ಇವ್ರಿಗೆ ಗೊತ್ತಿಲ್ಲ. ಅರ್ಥ ಆಯ್ತಾ? ಆ್ಯಕ್ಚುಲಿ 1 to 5 ಮಾಡಿದ ನಂತರ ಇವರು ವಾಪಸ್ ಶಾಸಕರಿಗೆ ಕಳಿಸುವಾಗಿಲ್ಲ, ಪುನಃ ದಾಖಲೆ ಪರಿಶೀಲನೆ ಮಾಡಲಿಕ್ಕೆ ಹೋಗಲಿಲ್ಲ. ಇನ್ನೊಂದು ಆದೇಶದಲ್ಲಿ ಉಂಟು, ತಹಸೀಲ್ದಾರ್ ಯಾವಾಗ ಆ ದಾಖಲೆಯನ್ನು ನೈಜತೆಯನ್ನು ಪರಿಶೀಲಿಸಿ ಕೊಟ್ಟ ನಂತರ ಅದನ್ನು ಪ್ರಶ್ನೆ ಮಾಡುವ ಅಧಿಕಾರ ಸರ್ವೇರಿಗೆ ಇಲ್ಲ ಅಂತೇಳಿ ಆರ್ಡರ್ ಅಲ್ಲಿದೆ. ಈಗ ಹಲವಾರು ಫೈಲ್ ಪೆಂಡಿಂಗ್ ಇದೆ. ಕೆಲವರಿಗೆ ಇವು ನೋಡಿ ಎಷ್ಟು ಸಮಸ್ಯೆ ಆಗ್ತಾಯಿದೆ ಅಂತ ಹೇಳಿದರೆ ಪಾಪ ಒದ್ದಾಡ್ತಾ ಇದ್ದಾರೆ. ಇದು ಶಾಸಕರ ಕಚೇರಿಗೆ ದೂರ ಹೋಯಿತು, ಅವರು ಕರೆದು ವಾರ್ನಿಂಗ್ ಕೊಟ್ಟರು, ಈಗ ವರ್ಗಾವಣೆ ಮಾಡ್ತಾರೆ ಅಂತೇಳಿ ಸುದ್ದಿ ಇದೆ, ಅದು ಬೇರೆ ವಿಚಾರ. ವರ್ಗಾವಣೆ ಕೂಡ ಪ್ರಸ್ತಾವನೆ ಈಗ ಸರ್ಕಾರಕ್ಕೆ ಸಲ್ಲಿಸಿದ್ದಾರೆ ಅಂತೇಳಿ ಯಾರು ಶಾಸಕರು, ಅದು ಬಿಡಿ. ಈಗ ಈ ಅಧಿಕಾರಿಗಳು ಎಷ್ಟು ಧೈರ್ಯ ನೋಡ್ರಿ, ಯಾರು ಮಾತಾಡೋದಿಲ್ಲ. ನಮ್ಮ ಜಿಲ್ಲೆ ಬುದ್ಧಿವಂತರಲ್ಲ. ಈಗ ಅವರವರ ಕಡದಲ್ಲಿ ಅವರು ಪ್ರಶ್ನೆ ಮಾಡಬೇಕು, ಮಾಡ್ತಾ ಇಲ್ಲ ಜನರು. ಅವರವರು ಪ್ರಶ್ನೆ ಮಾಡಿದರೆ ಆಗ್ತದೆ ಸ್ವಾಮಿ, ಯಾಕೆ ಆಗೋದಿಲ್ಲ? ಕೇಳಬೇಕಲ್ಲ, ಯಾಕೆ ಅಲ್ಲಿ ಕೊಟ್ಟಿರೋದು, ಯಾಕೆ ನಮ್ಮದು ಏನು ಸರ್ಕಾರದ ಆದೇಶ ಇಟ್ಟುಕೊಂಡು ಇಲ್ಲ ಕೇಳ್ಬೋದಲ್ಲ, ಹೋಗಿ ಯಾರಾದ್ರೂ ಕೇಳಿ ಮಾತಾಡ್ಬೋದು. ಇವರಿಗೆ ಇವರ ಚರ್ಮ ದಪ್ಪ ಅಂದರೆ ಇವ್ರಿಗೆ ಕ್ಯಾರೆ ಇಲ್ಲ ಅಂತ ರೀತಿಯಲ್ಲಿ ವರ್ತಿಸುವಂಥದ್ದು. ಯಾರಾದರೂ ಹೋದರೆ ಅವರಲ್ಲಿ ಸರಿಯಾಗಿ ಮಾತಾಡೋದಿಲ್ಲ. ಆ ಪ್ರಕಾಶ್ ಅಂತ ಹೇಳುವ ವ್ಯಕ್ತಿ ಉಂಟಲ್ಲ, ಅವನ ದುರ್ನಡತೆ ಅವನು, ಆ ಮನುಷ್ಯ. ನಾನು ಬಹುವಚನ ಕರಿಬೇಕಂದ್ರೆ ಏಕವಚನ ಕರೀದಂಥವ್ರು. ಭ್ರಷ್ಟಾಚಾರಿಗೆ ಗೌರವ ಕೊಡೋದು ವಿಚಾರಣೆ ಮಾಡೋದಿಲ್ಲ. ಏನು ಶಾಸಕರೊಮ್ಮೆ ಹೇಳಿದ್ರಲ್ಲ ಚಪ್ಪಲ್ಲಿ ಕೊಡಬೇಕು ಅಂತೇಳಿ, ಅವತ್ತೊಮ್ಮೆ ಹೇಳಿದ್ರಲ್ಲ ಭ್ರಷ್ಟಾಚಾರ ಮಾಡುವವರಿಗೆ ಚಪ್ಪಲ್ಲಿ ಹೊಡೀರಿ ಅಂತ ಹೇಳುವಂಥದ್ದು ಅಲ್ವಾ? ನೀವೇ ನನ್ನಲ್ಲಿ ಪ್ರಶ್ನೆ ಕೇಳಿದಿರಿ. ಇವ್ರಿಗೆ ದುಡ್ಡು ಕೊಡಿದ್ರೆ ಚಪ್ಪಲ್ಲಿ ಓಡಿಸಿಕೊಳ್ಳೋದಕ್ಕೆ ರೆಡಿ ಇದ್ದಾರೆ. ಆ ರೀತಿ ಮಾನ ಮರ್ಯಾದೆ ಇಲ್ಲದೆ ಭ್ರಷ್ಟಾಚಾರ ಮಾಡುವಂಥದ್ದು ಇವತ್ತು ಏನಾಗಿದೆ ಅಂತೇಳಿದರೆ ಆ ರೀತಿ ಆಗ್ತಾಯಿದೆ. ಇದರ ಬಗ್ಗೆ ನಾನು ಎಲ್ಲ ದಾಖಲೆ ಪಡ್ಕೊಂಡು ಅವರ ಮೇಲೆ ಲೋಕಾಯುಕ್ತಕ್ಕೆ, ಅಂದರೆ ಎಲ್ಲಿ ಟ್ರಾನ್ಸ್ಫರ್ ಆಗಿ ಹೋಗಲಿ, ಅವರನ್ನು ಲೋಕಾಯುಕ್ತದಲ್ಲೇ ಕೊಟ್ಟರೆ ಅವ್ರು ಎಲ್ಲಿದ್ದರೂ ಬರಬೇಕು, ಆ ತನಿಖೆಯನ್ನು ಎದುರಿಸಬೇಕು. ಇದನ್ನು ತಪ್ಪಿಸಿದ್ದು ಸರ್ಕಾರ ಅದು ಕಠಿಣ. ಈಗ ಯಾವ ಉದ್ದೇಶ ಇಟ್ಟುಕೊಂಡು ಇಷ್ಟೆಲ್ಲ ಕಷ್ಟಪಟ್ಟು ಮಂತ್ರಿಗಳು ಮುಖ್ಯಮಂತ್ರಿಗಳೆಲ್ಲ ಬಂದು ಅದು ಮೀಟಿಂಗ್ ಮಾಡಿ ಇಷ್ಟೆಲ್ಲ ಅದನ್ನು ಸರಳೀಕರಣ ಮಾಡೋದಿದ್ದರೆ, ಇವರು ಸರಳೀಕರಣವಾಗಿ ಕಠಿಣೀಕರಣ ಮಾಡೋ ಮಾರ್ರೆ ಅದು ಬೇಕು ಇದು ಬೇಕು ಅಂತ ಹೇಳುವಂಥದ್ದು. ಆದರೆ ಸರ್ಕಾರ ಆದೇಶ ಯಾರಿಗೆ ಮಾಡೋದು? ಇವರಿಗಲ್ವ? ಇವರು ಸರ್ಕಾರ ಸಂಬಂಧ ನೋಡೋಲ್ಲ. ಈ ಥರದ ಕಾರ್ಯಕ್ರಮ ಇದೆ. ಇದರ ಬಗ್ಗೆ ಒಂದು ಜನಜಾಗೃತಿ ಮೂಡಿಸಬೇಕು. ನಾನು ಪತ್ರಿಕಾಗೋಷ್ಠಿ ಮಾಡಿದೆ, ಮತ್ತು ಅವರಿಗೆ ಎಚ್ಚರಿಕೆ ಕೊಡಲಿಕ್ಕೆ ಬೇಕಾಗಿ. ಯಾಕಂದರೆ ತುಂಬ ಸಮಯ ಆಯಿತು ನಾನು ಪತ್ರಿಕಾಗೋಷ್ಠಿ ಭ್ರಷ್ಟಾಚಾರದ ಬಗ್ಗೆ ಮಾತಾಡಿದೆ, ನನಗೆ ಟೈಮ್ ಇರಲಿಲ್ಲ. ಮತ್ತು ಈಗ ಇವತ್ತು ಬೇರೆ ಬೇರೆ ರೀತಿಯಲ್ಲಿ ಹಾಕ್ಕೊಂಡು ಹೋಗಲಿ ಅಂತ ವಿಷಯದಲ್ಲಿ ನಾನು ಸುಮ್ಮನಿದ್ದೆ. ಆದರೆ ಇವತ್ತು ಮಿತಿ ಮೀರಿದೆ. ಇನ್ನು ಸುಮ್ಮನೆ ಅಲ್ಲಲ್ಲ ಅದಾಡ್ಸರ DDLR ಈಗ ಯಾರು ಹೇಳಿದ್ದು? ನಾನು ಸರ್ವೇರ್ಗಳಿದ್ದ ಒಂದು ಪಾಯಿಂಟ್ ಅಲ್ಲಲ್ಲ ಸ್ವಾಮಿ, ಅದು ಈಗಿನ ವಿಚಾರ. ನಾನು ಒಂದು ಹೇಳ್ತೇನೆ ನಿಶ್ಚಂತ, ಸರ್ವೇರ್ಗಳು ಅಳತೆ ಮಾಡಿ ಸಬ್ಮಿಟ್ ಮಾಡಿದ ಫೈಲು 8727 ಜಿಲ್ಲೆಗೆ DDLRಗೆ
ಅದರಲ್ಲಿ ಮುಖ್ಯಮಂತ್ರಿ ಬಂದಾಗ 5850 ಕ್ಲಿಯರ್ ಮಾಡಿರೋದು ಪ್ರೋಗ್ರೆಸ್ ತೋರಿಸಲಿಕ್ಕೆ ಬೇಕಾಗಿ. ಮುಖ್ಯಮಂತ್ರಿ ಹೋದ ಬಳಿಕ ಏನು ಕೈ ಇಲ್ವಾ, ಸಹಿ ಆಗಲಿಕ್ಕೆ ಕೈ ಇಲ್ವಾ ಅವ್ರ ಹತ್ರ? ಆನಂತರ 4373 ಕಡತವನ್ನು ಸರ್ವೇರ್ ಮಾಡಿ ಕೊಟ್ಟದಲ್ಲ, ಅಲ್ಲಿ ಎಲ್ಲ ಕ್ಲಿಯರಾಗಿ ಓದ್ದಲ್ಲ. ಇದು ಡಿಟೇಲರ್ ಕಚೇರಿ ನಾನು ಹೇಳುವಂಥದ್ದು. ಡಿಟೇಲರ್ ಕಚೇರಿ ಇದರ ಬಗ್ಗೆ ನಾನು ಲೋಕಾಯುಕ್ತಕ್ಕೆ ನನ್ನ ದಾಖಲೆ ಇದ್ದ ಕಾರಣ ಲೋಕಾಯುಕ್ತ ನಾನು ದೂರು ಕೊಟ್ಟಿದ್ದೇನೆ. ಅದು ಖಂಡಿತವಾಗಿ ಅವ್ರಿಗೆ ಸಮಸ್ಯೆ ಆಗ್ತದೆ. ಆದರೆ ಇಲ್ಲಿ ಸರ್ವೇರ್ ಕೊಟ್ಟು ಸ್ವಾಮಿ, ನಾನು ಸರ್ವೇರ್ ಕೊಡೋದು ಬೇರೆ, ಸರ್ವೇರು ಇನ್ನು ಅರ್ಥ ಮಾಡದೆ ಇಟ್ಟದ್ದು ಅದು ಸಬ್ಜೆಕ್ಟ್ ಬೇರೆ. ಅದೀಗ ಮೊನ್ನೆ 2-3 ತಿಂಗಳಾಯಿತು ಅದು ನಿಮ್ಮ ಲೈಸೆನ್ಸ್ ಸರ್ವೇರು ಸ್ಟ್ರೈಕ್ ಮಾಡುವಂಥದ್ದು. ನಾನೀಗ ಸರ್ವೆ ಆಗಿ ಫೈನಲ್ ಆದವು. ನನಗೆ ಸರ್ವೆ ಅಲ್ಲಿ ಅವರ ಮೂಲದಲ್ಲಿ ನನಗೆ ಬಂದಂಥ ವಿಚಾರ. ನಾವು ಸರ್ವೇರಿಗಳು ಹೇಳ್ತಾರೆ ನಾವು ಸರ್ವೆ ಮಾಡಿ ಎಲ್ಲ ಕೊಟ್ಟಿದ್ದೇವೆ ಮಾರ, ಅಲ್ಲಿ ಈಗ ಆಟ ಆಡ್ತಾ ಇದ್ದಾರೆ ಅಂತೇಳಿ ಸರ್ಕಾರ ಆದೇಶ ಈಗ ಉಂಟು ಅಂತ ಹೇಳುವಂಥದ್ದು ನನಗೆ ಕಚೇರಿ ಒಳಗಿಂದ ಬಂದಂಥ ಮೂಲದಿಂದ ನನಗೆ ಜನರಿಗೆ ಏರಿಕೆ ಗೊತ್ತಿದೆ. ಸರ್ವೇರ್ ಕೊಟ್ಟ ಫೈಲನ್ನು ಕ್ಲಿಯರ್ ಮಾಡ್ತಾ ಇಲ್ಲ ಇವರು, ಕೊಕ್ಕೆ ಹಾಕಿ ಕಳಿಸುವುದಿಲ್ಲ ಇವರೇ. ಈ ಹೌದು ಅಲ್ಲಲ್ಲಿ ಇಲ್ಲಿ ಕೇಳಿ, ಎಲ್ಲರಿಗೆ ನಿರ್ಲಕ್ಷ್ಯ ಅಂತ ಹೇಳಿದರೆ ಇದನ್ನೆಲ್ಲ ಮಾನಿಟರ್ ಮಾಡಬೇಕಂತ ಯಾರು ಅಂತ ಗೊತ್ತಾನೆ? ಜಿಲ್ಲಾಧಿಕಾರಿಗಳ ಜವಾಬ್ದಾರಿ, ಪ್ರಾದೇಶಿಕ ಆಯುಕ್ತರಿಗೆ ಪ್ರಾದೇಶಿಕ ಆಯುಕ್ತರು ಬಿಡಿ, ಜಿಲ್ಲಾಧಿಕಾರಿ ಜವಾಬ್ದಾರಿ. ಅವರಿಗೆ ಟೈಮ್ ಇದೆಯಲ್ಲ ಗೊತ್ತಿಲ್ಲ, ಜಿಲ್ಲಾಡಳಿತ ತುಂಬ ಅವರಿಗೆ ಹೊರೆದಾದರೆ ಸ್ವಲ್ಪ ನೋಡಬೇಕಲ್ಲ, ಅವರ ಗಮನಕ್ಕೆ ತರಲಿಕ್ಕೆ ಬೇಕು. ನಾನು ಅವರ ಮೇಲೆ ಜಿಲ್ಲಾಧಿಕಾರಿ ಬ್ಲೇಮ್ ಮಾಡೋದಿಲ್ಲ, ಅವರ ಗಮನಕ್ಕೆ ಬಂದಿದೆಯಾ ಇಲ್ವಾ ಅವರೆಲ್ಲ ನೋಡಲಿಕ್ಕೆ ಆಗೋದಿಲ್ಲ. ಆದರೆ ಒಮ್ಮೆ ನೋಡಬೇಕಾಗ್ತದೆ, ಅರ್ಥ ಆಯ್ತಾ? ಅವರ ಗಮನಕ್ಕೆ ಬಂದರೆ ಅವರು ಖಂಡಿತವಾಗಿ ಅವರ ಮೇಲೆ ಆಕ್ಷನ್ ತಗೊಂಡಾರ ಅವರ ಗಮನಕ್ಕೆ ತರ್ತೇವೆ. ಆದರೆ ಅವರ ಗಮನಕ್ಕೆ ತಂದರೆ ಅಧಿಕಾರಿಗಳು ಸ್ವಲ್ಪ ಅದು ಕೊನೆ ಹಂತದಲ್ಲಿ ಏನು ಮಾಡ್ತಾರೆ ಅಂದರೆ ಸ್ವಲ್ಪ ಸಾಫ್ಟ್ ಕಾರ್ನರ್ ಬರ್ತಾರೆ, ಸಾಯಿಲಿ ಅಂತ ಬಿಡ್ತಾರೆ. ಈ ಪ್ರೋಸೆಸ್ ಎಂಕ್ವೈರಿ ಸ್ಟೇಜಿಗೆ ಮುಟ್ಟುವಾಗ ಇನ್ನೊಬ್ಬ ಅಧಿಕಾರಿ ಬರ್ತಾನೆ, ಅವನ ಮೆಂಟಾಲಿಟಿ ಬೇರೆ ಇರ್ತದೆ. ಆದರೆ ಲೋಕಾಯುಕ್ತದಲ್ಲಿ ಅಷ್ಟು ಸುಲಭದಲ್ಲಿ ಹೊರಗೆ ಬರಲಿಕ್ಕೆ ಆಗೋದಿಲ್ಲ, ಅದಕ್ಕೆ ಲೋಕಾಯುಕ್ತ ಕೊಟ್ಟಿದ್ದೇನೆ. ಇವತ್ತು ಏನಾಗಿದೆ ಅಂದರೆ ಇದು ಯಡಿಯೂರಪ್ಪರ ಕಚೇರಿಯಲ್ಲಿ ಆಗುವಂಥ ಕರ್ಮಕಾಂಡ. ಒಂದು ಶಾಸಕರು ಇಷ್ಟು ಜೋರಿನ ಶಾಸಕರೇ ಫೋನ್ ಮಾಡಿ ಕರ್ಪಿಸಿ ವಾರ್ನಿಂಗ್ ಕೊಟ್ಟರು ಮಾಡೋದಿಲ್ಲ ಅಂದರೆ ಇವರ ಚರ್ಮ ಎಷ್ಟು ದಪ್ಪ ಇರ್ಬೋದು ಆಲೋಚನೆ ಮಾಡಿ. ಒಂದು ಮತ್ತು ಇನ್ನು 1 ತಿಂಗಳ ಒಳಗೆ ಕೂಡಲೇ ವಿಲೇವಾರಿ ಮಾಡಬೇಕು. 1 ತಿಂಗಳಿಲ್ಲ, ಕೂಡಲೇ ಈಗ ಯಾವುದೆಲ್ಲ ಅಲ್ಲಿ ಹೋಗಿದೆ, ಯಾವುದೆಲ್ಲ ತಹಸೀಲ್ದಾರಿಗೆ ಇವರು ಕಾನೂನು ಬಾಹಿರವಾಗಿ ಮಾಡಿದ್ದಾರೆ ಅದರ ಬಗ್ಗೆ ಎಲ್ಲ ನಾನು ಮಾಹಿತಿ ತಗೊಳ್ತೇನೆ, ಅವರ ಬಗ್ಗೆ ಮಾಡ್ತೇನೆ. ಇವತ್ತು ಪುತ್ತೂರಲ್ಲಿ ಮಾತ್ರ ಇದು, ಈಗ ವಿಶೇಷ ಅಂದರೆ ಪುತ್ತೂರಲ್ಲಿ ಮಾತ್ರ ಇದನ್ನು ಕಳಿಸೋದು. ಈಗ ಬೇರೆ ಕಡೆ ನಿಶಾಂತ ಬೇರೆ ಕಡೆ ಮಾಡೋದಿಲ್ಲ ಅಂತಲೇ ಅಲ್ಲಿ ಪ್ರಕರಣ ಬೆಳಕಿಗೆ ಬರೋದಿಲ್ಲ. ನಿಮ್ಮಂಥವ್ರಲ್ಲಿ ಸ್ವಲ್ಪ ಕಮ್ಮಿ ಇದ್ದಾರೆ, ಆಸಕ್ತಿ ಇಲ್ಲ. ನೀವು ಸ್ವಲ್ಪ ಪ್ರಕರಣ ಬೆಳಕಿಗೆ ತರ್ತೀರಿ, ನಾವೆಲ್ಲರೂ ಮಾತಾಡ್ತೇವೆ ಕೆಲವರು ಅದರ ಬಗ್ಗೆ. ಈಗ ಮಾಧ್ಯಮದವರು ಇಲ್ಲೇ ಮಾಧ್ಯಮದಾಗ ನಾನು ಅಷ್ಟು ಇದು ಮಾಡೋದಿಲ್ಲ, ಅಂದರೆ ಭ್ರಷ್ಟಾಚಾರದ ಬಗ್ಗೆ ಸ್ವಲ್ಪ ಧ್ವನಿ ಎತ್ತುವಂಥ ಮಾಧ್ಯಮ ಇಲ್ಲಿದ್ದು, ನಾನು ಅದರ ಬಗ್ಗೆ ನನಗೆ ಹೆಮ್ಮೆ ಇದೆ. ಆನಂತರ ಇನ್ನೊಂದು ಕತೆ ಹೇಳ್ತೇನೆ ನಾನು. ಯಾವುದು? ಹಾಂ ಹೌದೌದು ನೋಡಿ, ಯಾವುದೋ ಕಮ್ಮಿ ಪುತ್ತೂರಲ್ಲಿ ನೋಡಿ, ಪುತ್ತೂರಲ್ಲಿ 1623 27 ಅದು ಲೀಡರ್ ಪೆಂಡಿಂಗ್ ಇಟ್ಟಿದ್ದಾರೆ. ಇದು 1618 ಉಂಟಲ್ಲ, ಅದು ಅಲ್ಲಿಗೆ ಸಬ್ಮಿಟ್ ಆದ್ದು, ಅದರಲ್ಲಿ ಖಾಲಿ 27 ಮಾತ್ರ ಸರಿ ಉಂಟು ಮಾರ್ರೆ, ಸರಿ ಇಲ್ಲದೆ ಹೋಗ್ತದೆ ಅವ್ರ ಪೆಂಡಿಂಗ್ ಇಟ್ಟ ದುಡ್ಡಿಗೆ. ಅದರ ಮೇಲೆ ನನ್ನ ಲೋಕಾಯುಕ್ತ ಕಂಪ್ಲೇಂಟ್ ಓದಿ ಅದು ಗೊತ್ತಾಗ್ತದೆ ನಿಮಗೆ. ನೋಡಿ ಇಲ್ಲಿ ಆರ್ಡ್ರಲ್ಲಿ ನಿಮಗೆ ಏನಂದರೆ 3 ದಾಖಲೆ ಕೇಳುವಂಥದ್ದು ಕೇವಲ 3, 9ನೇ ಇದರಲ್ಲಿ ಉಂಟು ನೋಡಿ, 3 ಭೂಮಂಜೂರು ಪ್ರಕರಣದಲ್ಲಿ 3 ದಾಖಲೆ ಅಥವಾ ಅಂತಲೇ ಉಂಟು. ಕೇಳೋರಿಲ್ಲ ಯಾವುದು ಅಲ್ಲ, ಇದು ಮುಗಿಲಿಲ್ಲ ನಾನು ಇನ್ನು ಮುಗಿಸ್ತೇನೆ. ಇದು ಯಡಿಯೂರಪ್ಪರ ಕಚೇರಿಯಲ್ಲಿ ಒಂದು ಕತೆ ಆಯ್ತಲ್ಲ, ನಾನು ಸಹಾಯಕ ಕಚೇರಿ ಬೇರೆ ಕಚೇರಿ ಇನ್ನೊಮ್ಮೆ ಮಾಡ್ತೇನೆ. ಆದರೆ ಈಗ ಇಪ್ಪಡೆ ತಾಲೂಕು ಕಚೇರಿ ಒಂದು ಹೇಳ್ತೇನೆ ನಾನು. ತಾಲೂಕು ಕಚೇರಿಯಲ್ಲಿ ಒಂದು 4 ತಿಂಗಳು 5-6 ತಿಂಗಳು ಹಿಂದೆ ಲೋಕಾಯುಕ್ತ ರೈಡ್ ಆಯಿತಾ, ಒಬ್ಬ ಸುನೀಲ್ ಎಂಬ ಕೇಸ್ ವರ್ಕರನ್ನು ರೆಡ್ ಹ್ಯಾಂಡ್ ಹಿಡಿದ್ರಾ? ಇಲ್ಲಿ
ರೆಡ್ ಹ್ಯಾಂಡಿಗೆ ಹಿಡಿದ್ರಾ, ಅವನ ಅರೆಸ್ಟ್ ಮಾಡಿದ್ರಾ? ಅವೇನು ಹೇಳಿದ? ತಾಸರು ಕೂಡ ತಾಸರಿಗೆ ಕೊಡಲಿಕ್ಕೆ ಅಂತಲೇ ಹಣ ಕೇಳಿದ್ದಾರೆ ಅಂದರೆ ಅವೇನು ಹೇಳಿದೆ ಲೋಕಾಯುಕ್ತ ಅಧಿಕಾರಿಗಳ ಹತ್ರ? ತಾಸರು ಕೂಡ ನನಗೆ ಸಂಗ್ರಹ ಮಾಡಿ ಕೊಡಬೇಕು ಅಂತ ಹೇಳಿದ್ದಾರೆ. ಈ ವಿಷಯ ಗೊತ್ತಾಗಿ ತಾಸರು ಅಲ್ಲಿಂದ ಎಸ್ಕೇಪ್ ಆದರು. ಅಲ್ಲಲ್ಲ, ನಾನಲ್ಲ, ಕೇಳಿ. ಎಸ್ಕೇಪ್ ಆದ್ರ ಅದು ಲೋಕಾಯುಕ್ತದಲ್ಲಿ ಅವರಿಗೆ ಕೋರ್ಟಲ್ಲಿ ಸ್ವಲ್ಪ ಫೇವರ್ ಆಯಿತು. ಎಸ್ಕೇಪ್ ಆದ್ರ ಭಯ ಬೇಕಲ್ಲ ಇವರಿಗೆ. ಆ್ಯಕ್ಚುಲಿ ತಾಸದಾರ ಸ್ವಲ್ಪ ಪಾಪ. ಈಗ ಜನರ ಅಲ್ಲಲ್ಲ ಅವ್ರ ಪಾಪ ಅಂದರೆ ಅವರು ಭ್ರಷ್ಟ ನಾನು ಹೇಳಲಿಕ್ಕೆ ಅಂದರೆ ನನಗೆ ಇಷ್ಟೊತ್ತಿಗೆ ದೂರು ಬಂದಿಲ್ಲ, ನನ್ನ ಗಮನಕ್ಕೂ ಬಂದಿಲ್ಲ. ನಾವು ಈಗ ಯಾರಾದರೂ ಸಾರ್ವಜನಿಕರ ಕೆಲಸ ಮಾಡೋಕ್ಕೆ ಒಳ್ಳೆ ಸ್ಪಂದನೆ ಮಾಡುವಂಥ ಕೆಲಸ ಮಾಡ್ತಾರೆ. ಆದರೆ ಅಲ್ಲಿ ಒಬ್ಬ ದಯಾನಂದ್ ಅಂತಿದ್ದಾನೆ, ಕನ್ವರ್ಷನ್ ಕೇಸ್ ವರ್ಕರ್. ಅವು ಯಾರು ಗೊತ್ತಾ? ಸುಳ್ಯ ತಾಲೂಕಿನ ಪಂಜದಲ್ಲೇ RI ಹಾಕಿದಾಗ ACB ಟ್ರ್ಯಾಪ್ ಆಗಿ ಅರೆಸ್ಟ್ ಆಗಿ ಜೈಲಲ್ಲಿ ಕೂತು ಬಂದವು. ಈಗ ಕನ್ವರ್ಷನ್ ಕೇಸ್ ವರ್ಕರ್ ಆಗಿದ್ದಾನೆ. ನೇರವಾಗಿ ಕೇಳ್ತಾನೆ, ದುಡ್ಡು ಕೇಳ್ತಾನೆ. ಕನ್ವರ್ಷನ್ ಫೈಲ್ ಮೂವ್ ಮಾಡಬೇಕಿದ್ರೆ ಇಷ್ಟು ಕೊಡಬೇಕು ಅಂತೇಳಿ ಪಬ್ಲಿಕ್ ಹತ್ರ ತಹಸೀಲ್ದಾರಿಗೆ ಕೊಡಬೇಕು ಅಂತ ಕೇಳಿದ್ದಾನೆ. ನಾನು ಮೊನ್ನೆ ಏನು ಮಾಡಿದೆ, ನನಗೆ ಒಬ್ಬ ಜನಪ್ರತಿನಿಧಿ ಅಂತ ಕೇಳಿದೆ. ನಮ್ಮದೇ ಸೊಸೈಟಿ ಮಾಜಿ ಡೈರೆಕ್ಟ್ರು, ಆರ್ಯ ಪಂಚಾಯತ್ನ ಮಾಜಿ ಸದಸ್ಯರು. ನಾನು ಬೈದೆ ಆ ಮನುಷ್ಯನಿಗೆ ಗೊತ್ತಾಗಿ. ಮತ್ತು ತಹಸೀಲ್ದಾರಿಗೆ ಹೇಳಿದ ಕೂಡಲೇ ಕ್ಲಿಯರ್ ಮಾಡಿದರು. ತಹಸೀಲ್ದಾರಿಗೆ ಸೂಚನೆ ನಾವು ಕೊಟ್ಟೆ, ನೋಡಿ ಹೀಗೆ ಆಗ್ತಾ ಉಂಟು ಅಂತೇಳಿ. ಯಾಕೆ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಕೊಡಬೇಕು ಆ ಮನುಷ್ಯನಿಗೆ? ಒಬ್ಬ ಕಳಂಕಿತ ಅಧಿಕಾರಿಗೆ, ಒಮ್ಮೆ ಟ್ರ್ಯಾಪ್ ಆದವನಿಗೆ ಇಂಪಾರ್ಟೆಂಟ್ ಕಡತಾಯಿಗೆ ಕೊಡಬೇಕು. ಯಾಕೆ ಆ ವಿಷಯ ಕೇಸ್ ವರ್ಕರ್ ಆಗಿ ಮಾಡಬೇಕು ಈ ಸಬ್ಜೆಕ್ಟನ್ನು? ಬೇರೆ ನಾನು ಇವತ್ತು ಮಾತಾಡೋದಿಲ್ಲ, ತುಂಬ ಉದ್ದಾಗ್ತದೆ, ಸಬ್ಜೆಕ್ಟ್ ಡೈವರ್ಟ್ ಆಗ್ತದೆ. ಯಾವುದು? ಅಲ್ಲಲ್ಲ, ಈಗ ಇಂಥದ್ದೇ ಇಟ್ಕೊಂಡ್ರೆ ನಾಳೆ ತಹಸೀಲ್ದಾರ್ ಎಷ್ಟೆಲ್ಲ ಅಡುಗೆ ಕೂತ್ಕೊಳ್ಬೇಕಾದಿತ್ತು. ನಾಳೆ AC ಕಚೇರಿಯಲ್ಲಿ ಆಗ್ತಾಯಿದೆ, ನಾಳೆ AC ಅಡುಗೆ ಕೂತ್ಕೊಳ್ಳುವಂಥ ವಿಚಾರ ಆಗ್ತದೆ. ಅವ್ರು ಹೇಳ್ಬಿಟ್ರೆ ಆಯ್ತಲ್ಲ. ಈಗ AC ಅವರು ಪ್ರಾಮಾಣಿಕರು, ನಾಳೆ DC ಪ್ರಾಮಾಣಿಕರೇ. DC ಏನೋ IS ಬಿಡ್ತಾರಾ? ಅಲ್ಲ, ನಮಗೆ ಗೊತ್ತಿರೋ ಪ್ರಕಾರ ಕಂಪ್ಲೇಂಟ್ ಬರಬೇಕಲ್ಲ. ಕಂಪ್ಲೇಂಟ್ ಬರುವವರೆಗೆ ಪ್ರಾಮಾಣಿಕರು ಅಂತ ಹೇಳೋದು ಅಲ್ಲ, ಅದು ಬೇರೆ. ಸಾಲ ಆಗೋದು ಅದೊಂದು ಆಫೀಸಿನ ಅಲ್ಲ. ನಾನು ಹೇಳೋದಕ್ಕೆ ನೇರವಾಗಿ ದುಡ್ಡು ತೆಗೊಳ್ಳುವಂಥದ್ದು ಪೆಂಡಿಂಗ್ ಇಡುವಂಥ ಕೆಲಸವನ್ನು ಅವ್ರು ಮಾಡ್ತಾಯಿಲ್ಲ. AC ಹತ್ರ ಹೋದರೆ ಅವರು ಸ್ಪಂದನೆ ಮಾಡ್ತಾರೆ. ಮತ್ತು DC ಅವ್ರ ಹತ್ರ ನಾನು ಹೋಗಲಿಲ್ಲ. ಆದರೆ DC ಅವರ ಬಗ್ಗೆ ಸ್ವಲ್ಪ ಸ್ಟ್ರಿಕ್ಟ್ ಇದ್ದಾರೆ, ಅವರು ಕಾನೂನು ಬಿಟ್ಟು ಮಾಡೋದಿಲ್ಲ ಅಂತಿದೆ. ಆದರೆ ಈ ಕಚೇರಿಗಳ ನಿಯಂತ್ರಣ ತಮ್ಮ ಕೆಳಗಿನ ಸಿಬ್ಬಂದಿ ನಿಯಂತ್ರಣ ಮಾಡಿದರೆ ಇವರು ಆಗಾಗ ಎಸ್ಕೇಪ್ ನಾಪತ್ತೆ ಆಗ್ತಾ ಇರಬೇಕಾಗ್ತದೆ ಅಂತ ನಾನು ಹೇಳುವಂಥದ್ದು. ಯಾವ ದೊಡ್ಡ ಮಟ್ಟ ಅಧಿಕಾರಿ ಇರಲಿ, ಹೆಸರು ಹೇಳಿದ ಕೂಡಲೇ ಲೋಕಾಯುಕ್ತರು ಬಿಡುವುದೇ ಇಲ್ಲ ಅಲ್ವಾ? ಅದು IAS ಆಗಲಿ, ಇನ್ನು ಮಂತ್ರಿಗಳಾಗಲಿ, MLAಗಳಾಗಲಿ, ಹೆಸರು ಬಂದ ಕೂಡಲೇ ಅದು ಬಿಡುವುದಿಲ್ಲ. ಒಮ್ಮೆ ಕೊಂಡಾಗಿ ಒಳಗೆ ಮತ್ತೆ ಕೋರ್ಟಲ್ಲಿ ಹೋಗಿ ಏನಾದರೂ ಮಾಡಿ ಕೋರ್ಟಿಂದ ಆರ್ಡ್ರ್ ಮಾಡ್ಕೊಂಡು ಬರಬೇಕು. ಒಮ್ಮೆ ಹೋಗಿ ಜೈಲಿಗೆ ಹೋಗಲೇಬೇಕಾಗ್ತದೆ. ಆದರೆ ಇದನ್ನೆಲ್ಲ ನಿಯಂತ್ರಣ ಮಾಡ್ಕೊಳ್ಬೇಕಲ್ಲ. ಈಗ ತಾಸರ ಗಮನ ತಂದಿಲ್ಲ. ನನಗೆ ಅದು 3 ದಿವಸ ಆಯಿತು ಈ ಪ್ರಕರಣ. ನಾನು ಅವ್ರ ಮೀಟಿಂಗಲ್ಲಿದ್ದರೆ ನನ್ನ ಆ ಕಡತವನ್ನು ಕ್ಲಿಯರಾಗಿ ಕೂಡಲೇ ಮಾಡಿದರು. ಎಲ್ಲವರನ್ನ ಹಣ ಕೇಳುವಂತಿದ್ರೆ ತಾಲೂಕು ಕಚೇರಿಯಲ್ಲಿ ಎಲ್ಲ ಕಡೆ ಆಗ್ತಾಯಿದೆ. ಅಲ್ಲಿ ಆ ತಾಲೂಕು ಕಚೇರಿ ಇದೆ, ಇನ್ನೊಂದು ಖಾತೆ ಬೇರೆ ಇದೆ. ನಾನು ಇನ್ನೊಂದು ಸಬ್ಜೆಕ್ಟಲ್ಲಿ ಹೇಳ್ತಾನೆ. ಈ ಸಬ್ಜೆಕ್ಟಲ್ಲಿ ಈಗ ಇದರಲ್ಲಿ ಹೇಳಲಿಕ್ಕೆ ನಾನು ಹೋಗೋದಿಲ್ಲ. ಈ ರೀತಿಯ ಒಂದು ಕಾರ್ಯಕ್ರಮ ಆಗ್ತಾಯಿದೆ. ನಾನು ಈ ವೇದಿಕೆ ಮೂಲಕ ನಾನು ಅವ್ರು ಎಚ್ಚರಿಕೆ ಕೊಡ್ತಾ ಇದ್ದೇನೆ, ಮರ್ಯಾದೆಯಲ್ಲಿ ಕೆಲಸ ಮಾಡಿ. ಈ ಹಣ ತಗೊಂಡು ಹೋಗಿ ತಿನ್ಬೇಡ್ರಿ. ನಿಮಗೆ ಮಕ್ಕಳಿಗೆ, ನಿಮ್ಮ ಸಂತಾನಕ್ಕೆ ಒಳ್ಳೆಯದಾಗೋದಿಲ್ಲ. ಈ ಬಡವರ ಈ ಜನರ ಹಣವನ್ನು ಸುಲಿಗೆ ಮಾಡಿ ತಿಂತಿರಲ್ಲ, ನಿಮ್ಮ ಹೆಂಡತಿ ಮಕ್ಕಳು ತಿನ್ನಿಸ್ತಿರಲ್ಲ, ಖಂಡಿತವಾಗಿ ನಿಮಗೆ ಒಳ್ಳೆಯದಾಗೋದಿಲ್ಲ. ಇದು ಜನರ ಶಾಪದಾನ ತಿನ್ಬಾರ್ದು ರೀ. ಇವರು ಯಾವುದೊಂದು ರೋಗ ರುಜಿನ ಹಿಡ್ಕೊಂಡ್ರು ಸಾಯ್ತಾರೆ ಇವರು. ಇವತ್ತು ಈ ಥರ ರಾಜರೋಷವಾಗಿ ಇವತ್ತು ಲೋಕಾಯುಕ್ತ ರೈಡ್ ಆಗಿ ಹಸಿ ಆಗಿದ್ದಾಗಲೇ ದುಡ್ಡು ಕೇಳ್ತಾರೆ ಅಂತ ಹೇಳಿದರೆ ಆದರೆ ಭಯನೇ ಇಲ್ಲ ಇವರಿಗೆ ಅಂತ ಹೇಳುವಂಥದ್ದು. ಆದರೆ ಜನರು ಹೋಗಿ ಹೊಡಿಬೇಕು ಇವರಿಗೆ ಅಷ್ಟೇ. ಅವರು ಚಪ್ಪಲ್ಲಿ ಹೊಡಿಬೇಕು ಅಂತ ಹೇಳಿಲ್ಲ ಶಾಸಕರು. ಇವತ್ತು ನಾನು ಹೇಳ್ತೇನೆ, ನಾನು ಆ ಪದವನ್ನು ಇದನ್ನು ಯೂಸ್ ಮಾಡೋದಿಲ್ಲ. ಇವರಿಗೆಂತ ಯಾವ ಇದರಲ್ಲಿ ಹೊಡಿಬೇಕು ಇವರಿಗೆ? ಸೋಲ್ಲ. ಈಗ ಶಾಸಕರು ಒಂದು ಲಿಮಿಟ್ ಬೇರೆ. ಅವರು ಲೋಕಾಯುಕ್ತಕ್ಕೆ ಅವರು ದೂರು ಕೊಡಲಿಕ್ಕೆ ಆಗ್ತದ? ನಾವೆಲ್ಲ ಕೊಡ್ಬೋದು. ಶಾಸಕರು ಜೋರು ಮಾಡ್ತಾರೆ, ಮತ್ತು ವರ್ಗಾವಣೆ ಮಾಡ್ತಾರೆ. ಅವ್ರಿಗೆ ಗೊತ್ತಿದೆ, ಅವ್ರು ಮಾಡ್ತಾರೆ. ಅದು ವಿಚಾರ ಬೇರೆ. ವರ್ಗಾವಣೆ ಆದ ಕೂಡಲೇ ಇಲ್ಲಿಂದ ಮತ್ತೊಂದು ಕಡೆ ಹೋಗಿ ಮಾಡ್ತಾನೆ. ಆದರೆ ಇಲ್ಲಿ ಕೇಸು
ಇಲ್ಲಿ ಮಾಡಿದ ಕರ್ಮವನ್ನು ಇಲ್ಲಿ ಅನುಭವಿಸಬೇಕು, ಮತ್ತಾರು ಅನುಭವಿಸಬೇಕು. ಪುತ್ರರಲ್ಲಿ ನಾನು ಮಾಡಿದ ಅವನ ಜೀವಿತ ಅವಧಿಯವರೆಗೆ ಉಂಟಲ್ಲ, ಅವನ ಉಸಿರಿಗಿರುವವರೆಗೆ ನೆನಪಲ್ಲಿರುವಂಥ ಕೆಲಸವನ್ನು ಮಾಡಿದ ಅಧಿಕಾರಿಗಳು. ಮತ್ತು ಜನರದ್ದು ನನ್ನೊಂದು ಜನರು ಕೂಡ ಹಾಗೆ, ಜನರು ಏನು ಮಾಡ್ತಾರೆ ಅಂದರೆ ಹಣ ಕೇಳಿದ ಕೂಡ ಸುಮ್ಮನೆ ಕೂತ್ಕೊಳ್ಳೋದಲ್ಲ. ಇವತ್ತು ತಾಂತ್ರಿಕವಾಗಿ ಅಭಿವೃದ್ಧಿ ಹೊಂದಿದೆ, ನಮ್ಮ ಹತ್ರ ಬೇಕಾದಷ್ಟು ವ್ಯವಸ್ಥೆಗಳಿವೆ. ಯಾರು ಹಣ ಕೇಳಿದ ಒಂದು ರೆಕಾರ್ಡ್ ಮಾಡಿ ತನ್ನೆಲ್ಲ, ವಾಯ್ಸ್ ರೆಕಾರ್ಡ್ ಮಾಡಿ ತನ್ನಿ, ಬಾಕಿ ಎಲ್ಲ ನಾವು ಮಾಡ್ತೇವೆ. ಅವರಿಗೆ ಬುದ್ಧಿ ಕೆಲಸ ಅಂತ ಮಾಡ್ತೇವೆ ನಾವು. ನೀವು ಜೈಲಲ್ಲಿ ಹೋಗುವಲ್ಲ ಮಾರ್ರೆ, ಜೈಲಲ್ಲಿ ಹೋದ ಕೂಡಲೇ ಬೇರೆ ರೀತಿಯ ಒಂದು ಇದುಂಟು, ಶಿಕ್ಷೆ ಉಂಟಲ್ಲಿ, ಗೊತ್ತಾ ನಿಮಗೆ? ಜೈಲಲ್ಲಿ ಲಾಸ್ಟಿಗೆ ಕೊಡುವುದು ತನಿಖೆ ಆದ ನಂತರಲ್ಲ. ಜೈಲಲ್ಲಿ ಈಗ ಯಾವುದು ಅಪರಾಧಿ ಪ್ರೂವ್ ಆಗಿ ಹೋಗುವಂಥ ಜೈಲಲ್ಲ, ಈಗ ಒಂದು ಆರೋಪಿಯಾಗಿ ಹೋಗುವಂಥದ್ದು. ಆ ಹೋದ ಕೂಡಲೇ ಅಲ್ಲಿ ಉಂಟಲ್ಲ, ಅಲ್ಲಿ ಒಂದು ಶಿಕ್ಷೆ ಬೇರೆ ಕೊಡುವಂಥದ್ದು ವ್ಯವಸ್ಥೆ ಅಲ್ಲಿ ಉಂಟು. ಇವ್ರಿಗೆ ಎರಡೂ ಸಿಗ್ತದೆ. ನಾನು ಹೇಳುವಂಥದ್ದು ಈ ಥರ ರಾಜರೋಚಿಸವಾಗಿ ನಾನು ಇದೇ ಜನರಿಗೆ ವಾರ್ನಿಂಗ್ ಕೊಟ್ಟಿದ್ದೆ. ನಾನು ಇನ್ನು ಬಿಡುವುದಿಲ್ಲ ಅಂತ ಹೇಳಿದ್ದೆ, ನಾನು ದುಡ್ಡು ಕೇಳಿದರೆ ಅಂತೇಳಿ. ಆನಂತರ ಈಗ ಕೇಳೋದಿಲ್ಲ ನಿಲ್ಲಿಸಿದ್ದಾನೆ, ಆದರೆ ಬೇರೆಯವ್ರದ್ದು ಕೇಳ್ತಾನೆ. ಎಲ್ಲ ಬಂದು ನಮ್ಮ ಹತ್ರ ಹೇಳ್ತಾರ? ಜನರು ವಾಯ್ಸ್ ತೆಗೆದ್ರೆ ಉಂಟಲ್ಲ, ಖಂಡಿತವಾಗಿ ಅಧಿಕಾರಿಗಳು ಖಂಡಿತ ಲಂಚ ತಗೊಳ್ಳೋದಿಲ್ಲ, ಕೇಳಲಿಕ್ಕೆ ಧೈರ್ಯನೇ ಬರೋದಿಲ್ಲ. ಅರ್ಥ ಆಯ್ತಾ? ಜನರೇನು ಮಾಡ್ತಾರೆ ಅಂದರೆ ಎಲ್ಲ ಅವರವರ ಸ್ವಾರ್ಥ ರೀ, ನನ್ನ ಒಂದು ಕಡತ ಒಂದು ಅದು ಸಾಕು ಅಂತೇಳಿ. ಈ ನಮ್ಮ ಜಿಲ್ಲೆಯ ಜನರು ಬುದ್ಧಿವಂತರು ಅಂತದ್ದು, ಬುದ್ಧಿವಂತೆ ಅಂತ ಹೇಳುವಂಥದ್ದು. ಇವತ್ತು ಎಷ್ಟು ವಿದ್ಯಾವಂತ ಜಿಲ್ಲೆ ಆಗಿದ್ದುಕೊಂಡು ಇವತ್ತು ಲಂಚ ಕೊಡಲಿಕ್ಕೆ ಮುಂದಾಗೋದೇ ವಿದ್ಯಾವಂತರು ಮತ್ತು ಶ್ರೀಮಂತರು ನೋಡಿ, ಯಾರಾದರೂ ಅನುಕೂಲಸ್ಥರು ಯಾರು ಕೂಡ ಕಚೇರಿಗೆ ಹೋಗೋದಿಲ್ಲ, ಅವ್ರು ಬ್ರೋಕರ್ಗೆ ಮೂಲಕ ಮಾಡಿಸುವಂಥದ್ದು. ಮೊನ್ನೆ ಮುಖ್ಯಮಂತ್ರಿ ಹೇಳಿದರು ಬ್ರೋಕರ್ಗಳ ಆವರಣ ನಿಲ್ಲಿಸಬೇಕು ಅಂತೇಳಿ ಸೂಚನೆ ಕೊಟ್ಟಿದ್ದಾರೆ. ಹೇಗೆ ನಿಲ್ಲಿಸುವುದು? ಮಾಡಲಿಕ್ಕೆ ಆಗ್ತದೆ, ಜಿಲ್ಲಾಧಿಕಾರಿ ಮನಸ್ಸು ಮಾಡಿದ್ರೆ ಆಗ್ತದೆ, ಸಹಾಯಕ ಕಮಿಷನರ್ ಮನಸ್ಸು ಮಾಡಿದ್ರೆ ಆಗ್ತದೆ, ಆಗೋದಿಲ್ಲ ಅಂತಲ್ಲ, ತಹಸೀಲ್ದಾರಿಗೂ ಆಗ್ತದೆ. ಪ್ರಾಮಾಣಿಕತೆ ಬೇಕು. ಅದು ಪ್ರಾಮಾಣಿಕರಾಗಿದ್ದರೆ ಖಂಡಿತ ಮಾಡಲಿಕ್ಕೆ ಆಗ್ತದೆ. ಸ್ವಲ್ಪ ನಕ್ಕಿಕೊಂಡು ಮತ್ತೆ ನಾನು ಪ್ರಾಮಾಣಿಕತೆ ಇಲ್ಲದ್ರೆ ಆಗೋದಿಲ್ಲ, ಅವನಿಗೆ ಗೊತ್ತಿರ್ತಲ್ಲ. ಈಗ ಅವನನ್ನು ಯಾಕೆ ಕೇಸ್ ವರ್ಕರ್ ಆಗಿ ಅಲ್ಲಿ ದಯಾನಂದನನ್ನು ಇಂಪಾರ್ಟೆಂಟ್ ಸಬ್ಜೆಕ್ಟ್ನ ಕೇಸ್ ವರ್ಕರ್ ಆಗಿ ಯಾಕೆ ನಿಲ್ಲಿಸಿ? ದುಡ್ಡು ಮಾಡಲಿಕ್ಕಲ್ವಾ? ACP ಟ್ರಾನ್ಸ್ಫರ್ ಆಗುತ್ತೆ. ಹಾಗೆ ಜೈಲಿಗೆ ಹೋಗಿ ಬಂದವರನ್ನು ಅವನಿಗೆ ದೊಡ್ಡ ದುಡ್ಡಾಗುವಂಥ ಶಾಖೆಯನ್ನು ಕೊಡ್ತೀರಿ ಅಂತ ಹೇಳಿದರೆ ಅದು ಅರ್ಥ ಏನು? ಇದು ಖಂಡಿತವಾಗಿ ಕಡಿಮೆ ಹಾಕುವಂಥ ವಿಚಾರ ಆಗ್ತೇವೆ, ಮಾಡ್ತೇವೆ. ಇದು ಪ್ರಾರಂಭದಲ್ಲಿ ಅವರಿಗೆ ಎಚ್ಚರಿಕೆ ಕೊಡ್ತಿರೋದು. ನಾವು ತುಂಬ ಸಮಯ ಆಯಿತು ನಾನು ಮಾತಾಡಿದೆ. ಇವತ್ತು ನಿಲ್ಲಿಸಬೇಕು, ನಿಲ್ಲಿಸಿದ್ರೆ ನಿಲ್ಲಿಸುವ ಕೆಲಸ ನಾವು ಮಾಡ್ತೇವೆ. ಜನರನ್ನು ಜಾಗೃತಿ ಮಾಡುವಂಥ ಕೆಲಸ ಮಾಡ್ತೇವೆ. ಮತ್ತು ಕೂಡಲೇ ಪೆನ್ನಿಗೆ ತಂದು ATLರಿಗೆ ಮತ್ತು ಸೂಪರ್ವೈಸರಿಗೆ ಹೇಳ್ತೇವೆ, ನಿಮ್ಮ ಬುದ್ಧಿಯೆಲ್ಲ ಇಲ್ಲಿ ತೋರಿಸಬೇಡಿ, ಕೂಡಲೇ ಕ್ಲಿಯರ್ ಮಾಡಿ. ಮಾತಾಡೋ ಜನರನ್ನ ಮಾತಾಡ್ಸೋದು ನಮಗೆ ಗೊತ್ತಿದೆ, ಕೂಡಲೇ ಕ್ಲಿಯರ್ ಮಾಡಿ, ಇಲ್ಲಾಂದರೆ ನಿಮ್ಮನ್ನು ಕೂಡ ಬಿಡುವುದಿಲ್ಲ ಅಂತ ಹೇಳುವಂಥ ವಿಚಾರವನ್ನು ಹೇಳ್ತೇವೆ. ನೀವು ಪ್ರತಿ ಸಲ ಪ್ರೆಸ್ ಮೀಟ್ ಮಾಡಿ ವಿಷಯ ರೈಸ್ ಮಾಡ್ತೀವಿ, ಆಮೇಲೆ ಅದನ್ನು ಬಿಟ್ಬಿಡ್ತೀರಾ? ಯಾರಿಲ್ಲ, ನಾನು STP ವಿಷಯ ನಾವು ರೈಸ್ ಮಾಡಿದ್ದೀವಿ, ಅಲ್ಲಿ ಪೆಂಡಿಂಗ್ ಆಗಿ ಉಳಿದಿದೆ. ಯಾರು ಹೇಳಿದ್ದು ನಾನು ಮಾಡಲಿಲ್ಲ ಅಂತೇಳಿ? ನೋಡಿ, ಹೆಚ್ಚು ಮಾತಾಡಲಿಕ್ಕೆ ಗೊತ್ತಿಲ್ಲ. ನನ್ನ ಮೇಲೆ ಇಂಜೆಕ್ಷನ್ ತಂದಿದ್ದಾರೆ. ಯಾವುದೋ ಬೆದ್ರಾಳದ ಲೇಔಟ್ನವು ಯಾರೋ ಮಾಲಕರು ಸಿವಿಲ್ ಕೋರ್ಟಿಂದ ನಾನು ಯಾವುದೇ ಪ್ರೆಸ್ ಮೀಟ್ ಮಾಡಬಾರ್ದು, ಯಾವುದೇ ಫಾಲ್ಸ್ ಮತ್ತು ಮಾನಹಾನಿ ಆಗುವಂಥ ಯಾವುದೇ ವಿಚಾರವನ್ನು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಮಾಡಬಾರ್ದು ಅಂತ ಇಂಜೆಕ್ಷನ್ ಇದೆ. ಆದರೆ ಅದರ ವಿರುದ್ಧ ಮಾತಾಡಬೇಡಿ, ಅದರ ಬೇರೆ ಕಾರ್ಯಕ್ರಮ ಮಾಡಬೇಡಿ ಅಂತೇಳಿ ಏನು ಇಂಜೆಕ್ಷನ್ ಇಲ್ಲ. ಮಾಡ್ತಾಯಿದ್ದೇವೆ. ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಹೈಕೋರ್ಟಲ್ಲಿ ಹಾಕಿದೆ, ಎಲ್ಲ ದಾಖಲೆಯಲ್ಲಿ ಇಟ್ಟು ಹಾಕಿದ್ದೇವೆ. ನೋಟಿಸ್ ಆಗಿದೆ, ಅದು ಹೈಕೋರ್ಟಲ್ಲಿ ಆಗ್ತದೆ. ಬೇರೆ ಬೇರೆ ರೀತಿಯಲ್ಲಿ ಮಾಡ್ತಾ ಇದ್ದೇವೆ. ಮತ್ತು ಮಲತ್ಯಾಜ್ಯ ಘಟಕ ಅದು ಹಾಗೇ ಆಗ್ತದೆ, ಎಷ್ಟು ಅಡ್ಡಿಪಡಿಸಿದ್ರೆ ಹಾಗೆ ಆಗ್ತದೆ. ಸರ್ಕಾರದ ಒಟ್ಟಿಗೆ ಗುದ್ದಾಡಲಿಕ್ಕೆ ಯಾರು ಹೋಗೋದು ಬೇಡ. ಅಲ್ಲಲ್ಲ, ನಾನು ಹೇಳ್ಕೊಡ್ತೀವಿ, ಸರ್ಕಾರದ ಒಟ್ಟಿಗೆ ಗುದ್ದಾಡಲಿಕ್ಕೆ ಯಾರಿಗೆ ಸಾಧ್ಯ ಇಲ್ಲ. ಯಾವ ರಿಯಲ್ ಎಸ್ಟೇಟ್ನವಾಗಲಿ ಸರ್ಕಾರದ ಒಟ್ಟಿಗೆ ಗುದ್ದಾಡಲಿಕ್ಕೆ ಸಾಧ್ಯ ಇಲ್ಲ, ಅವನಿಗೆ ವ್ಯವಸ್ಥೆ ಒಟ್ಟಿಗೆ ಗುದ್ದಾಡಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಮಲತ್ಯಾಜ್ಯ ಘಟಕ ಹಾಗೆ ಆಗ್ತದೆ. ಅಲ್ಲಿಗೆ ಹೋಗುವಂಥ ಒಂದು ರಸ್ತೆಗೆ ಒಬ್ಬ ಖಾಸಗಿ ಆ ಉದ್ಯಮಿಯ ಪೈಕಿಯ ಒಬ್ಬ ವ್ಯಕ್ತಿ ಹತ್ರ ಪರ್ಚೇಸ್ ಮಾಡಿ 19 ಸೆನ್ಸ್, ಯಾಕೆ ಇನ್ನೂ ಅದು ಮಲತ್ಯಾಜ್ಯ ಘಟಕ ಸಂಪರ್ಕ ಆಗದ ರೀತಿಯಲ್ಲಿ ಅದನ್ನು ಕ್ರಾಯಕ್ಕೆ ತೆಕ್ಕೊಂಡು 13 ಸೆನ್ಸ್ ಕ್ರಾಯಕ್ಕೆ ತೆಕ್ಕೊಂಡು ನಗರಸಭೆ ಇಂಜೆಕ್ಷನ್ ಇದ್ದಾರೆ, ಅಲ್ಲಿ ಟ್ರೆಸ್ಪಾಸ್ ಆಗಬಾರ್ದು ಅಂತೇಳಿ. ಟ್ರೆಸ್ಪಾಸ್ ಆಗಬಾರ್ದು ಅಲ್ಲಿ ಇಂಜೆಕ್ಷನ್ ತಂದಿದ್ದಾರೆ. ಆದರೆ ನಗರಸಭೆಯಿಂದ ಆ ಭೂ ಸ್ವಾಧೀನ ಮಾಡಲಿಕ್ಕೆ ಪ್ರಕ್ರಿಯೆ ಪ್ರಾರಂಭ ಆಗಿದೆ. ಅದನ್ನು ಖಂಡಿತವಾಗಿ ಅಲ್ಲಿ ಮಲತ್ಯಾಜ್ಯ ಘಟಕ ಆಗ್ತದೆ. ಮತ್ತು ಇಲ್ಲಿಗಲ್ ಲೇಔಟ್ನ ಬಗ್ಗೆ ನಾನು ಹೇಳ್ತೇನೆ.
ಇಲ್ಲಿಗೆಲ್ಲ ಲೇಔಟ್ ಯಾರೆಲ್ಲ ಮಾಡ್ತಾರೆ, ನಾವು ಮೊದಲೆಲ್ಲ ಅದನ್ನು ಅಷ್ಟು ನಾವು ಸೀರಿಯಸ್ ಆಗಿ ನೋಡಿಲ್ಲ, ಸಣ್ಣ ಪುಟ್ಟ ತಪ್ಪಾಗ್ತದೆ, ಆಗಲಿ, ಅವರು ಕೂಡ ಅಭಿವೃದ್ಧಿಗೆ ಪೂರಕವಾಗಿ ಇರಲಿ ಅಂದರೆ ಯಾರು ಸಾರ್ವಜನಿಕ ತೊಂದರೆ ಕೊಡ್ತಾರೆ, ಯಾರು ರಸ್ತೆಯನ್ನು ನಾಶ ಮಾಡಿ ಮುಚ್ಚಿ ಹಾಕುವಂಥ ಕೆಲಸ ಮಾಡ್ತಾರೆ, ಯಾರು ಗ್ರಾಹಕರಿಗೆ ಮೋಸ ಮಾಡುವಂಥ ಕೆಲಸ ಮಾಡ್ತಾರೆ, ಅವರಿಗೆಲ್ಲರಿಗೆ ಮುಂದಿನ ದಿನಗಳಲ್ಲಿ ಮಾರಿ ಹಬ್ಬ ಇದೆ.